ಮನುಷ್ಯ ಸಂಬಂಧದಲ್ಲಿ ಭಾವರಸೋತ್ಪತ್ತಿ ಅತಿ ಮುಖ್ಯವಾದುದು. ನವರಸಗಳನ್ನು ಅಭಿವ್ಯಕ್ತಿ ಮಾಡುವಾಗ ಅದು ಸ್ವಾಭಾವಿಕವಾಗಿ ಸಂದರ್ಭೋಚಿತವಾಗಿ ಬರಬೇಕು. ಕಲೆಯ ಮಾಧ್ಯಮದಿಂದ ಇಂತಹ ಭಾವನಾತ್ಮಕ ರಸೋತ್ಪತ್ತಿಗಳು ಉತ್ಪತ್ತಿಯಾಗುತ್ತದೆ. ಇಂತಹ ರಸೋತ್ಪತ್ತಿಗಳಿಗೆ ಯಕ್ಷಗಾನದಲ್ಲಿ ಹೆಚ್ಚಿನ ಅವಕಾಶವಿದೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹೇಳಿದರು. ಯಕ್ಷಗಾನ ಹಾಸ್ಯ ಪರಂಪರೆ, ಪ್ರಾತ್ಯಕ್ಷಿಕೆ ಮತ್ತು ದಾಖಲೀಕರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಕ್ಷಗಾನದಲ್ಲಿ ಹಾಸ್ಯವು ಒಂದು ಪ್ರಮುಖ ರಸ. ಜನರನ್ನು ನಗಿಸುವುದು ಮಾತ್ರವೇ ಹಾಸ್ಯಗಾರನ ಉದ್ದೇಶವಾಗಿರಬಾರದು. ಪಾತ್ರದ ಹಾಗೂ ವೇದಿಕೆಯ ಗೌರವವನ್ನು ಹೆಚ್ಚಿಸುವುದು ಹಾಸ್ಯಗಾರನಿಗೆ ಮುಖ್ಯವಾಗುತ್ತದೆ ಎಂದು ಉಜಿರೆಯ ಶ್ರೀ ಸಿದ್ದವನ ಗುರುಕುಲದಲ್ಲಿ ನಡೆದ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸಂಯೋಜನೆಯೊಂದಿಗೆ ಕುರಿಯ ವಿಠಲಶಾಸ್ತ್ರಿ ಯಕ್ಷಗಾನ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿದ ಅವರು ಮಾತನಾಡಿದರು. ಆದರೆ ಎಷ್ಟೋ ನವರಸಗಳನ್ನು ನಾವು ಅಭಿವ್ಯಕ್ತಿ ಮಾಡುವಾಗ ಅದು ಸ್ವಾಭಾವಿಕವಾಗಿ ಬರುತ್ತೆ. ಅದಕ್ಕಾಗಿ ನಾವು ಪೂರ್ವಭಾವಿ ತಯಾರಿ ಮಾಡೋದಿಲ್ಲ. ಮಗುವನ್ನು ನೋಡುವಾಗ ಒಂದು ಸಂತೋಷ ಆಗುತ್ತೆ, ತಾಯಿಯನ್ನು ನೋಡುವಾಗ ಮುಖದಲ್ಲಿ ಬೇರೆ ಭಾವನೆ ಬರುತ್ತೆ, ಸಂಬಂಧಿಕರು ಬಂದಾಗ ಬರುತ್ತೆ, ಪ್ರೀತಿ ಪಾತ್ರರು ಬಂದಾಗ ಬರುತ್ತೆ, ಶತ್ರುಗಳು ಬಂದಾಗ ಒಂದು ರೀತಿ ವ್ಯತ್ಯಾಸ ಬರುತ್ತೆ, ಭಯ, ಹೀಗೇನೇನೋ ರೀತಿಯಲ್ಲಿ ಸಂದರ್ಭೋಚಿತವಾಗಿ ನಮ್ಮ ರಸಗಳು ನಮ್ಮ ಮುಖದಲ್ಲಿ, ನಮ್ಮ ಭಾವದಲ್ಲಿ ಉತ್ಪತ್ತಿ ಆಗುತ್ತೆ. ಅದರ ಮೇಲೆ ದೇಹದ ಮೇಲೂ ಪರಿಣಾಮ ಆಗುತ್ತೆ. ಈ ಸಲ ಒಂದು ಲೇಖನ ಬರೆದಿದ್ದೇನೆ ವಿಜಯವಾಣಿಗೆ. ಅದರಲ್ಲಿ ಸಾಲ ತೆಗೆದುಕೊಂಡವರು ಸಾಲ ಕೊಡದಿದ್ದರೆ ಏನೆಲ್ಲ ರಸೋತ್ಪತ್ತಿ ಆಗ್ತದೆ ಅಂತ ಬರೆದಿದ್ದೇನೆ. ಅಂದರೆ ಟೆನ್ಷನ್ ಆಗಿದರೆ BP ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಕಾಯಿಲೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದರೆ ಈ ರಸೋತ್ಪಾದನೆಯಲ್ಲಿ ಭಾವರಸೋತ್ಪಾದನೆಯೂ ಒಂದು, ದೈಹಿಕ ರಸೋತ್ಪಾದನೆಯೂ ಇನ್ನೊಂದು. ಈ ಎರಡಕ್ಕೂ ಪೂರಕವಾಗಿ ಎರಡೂ ಬೇಕಾಗುತ್ತೆ. ಭಾವರಸೋತ್ಪನ್ನವೂ ಬೇಕಾಗುತ್ತೆ. ನಮ್ಮನ್ನು ನೋಡಿದ ತಕ್ಷಣ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಫ್ ಯು ಕೆನಾಟ್ ಗಿವ್ ಎನಿಥಿಂಗ್ ಗಿವ್ ಎ ಸ್ಮೈಲ್ ಅಂತ. ಈ ಸಂದರ್ಭದಲ್ಲಿ ಯಕ್ಷಗಾನದ ಹಿರಿಯ ಕಲಾವಿದರಾದ ಪೇರುವಾಡಿ ನಾರಾಯಣ ಭಟ್, ಗೋವಿಂದ ಭಟ್ ಮುಂತಾದವರು ಉಪಸ್ಥಿತರಿದ್ದರು. 2 ದಿನಗಳ ಕಾಲ ಸುಮಾರು 30 ಯಕ್ಷಗಾನ ಪರಂಪರೆ ಹಾಸ್ಯ ಪಾತ್ರಗಳ ಪ್ರಾತ್ಯಕ್ಷಿತೆ ನಡೆಯಲಿದೆ.